ಆರಕ್ಷಕ ಠಾಣಾಧಿಕಾರಿ ನಿಮ್ಮೆಲ್ಲರನ್ನ ಬಹಳಷ್ಟು ಮುತುವರ್ಜಿಯಲ್ಲಿ ನೋಡತಕ್ಕಂತ ಓರ್ವ ವ್ಯಕ್ತಿತ್ವ ಶ್ರೀಯುತ ಪ್ರದೀಪ್ ಕುಮಾರ್ ಇವರನ್ನ ಈ ಸುಂದರವಾದ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸಮಾರಂಭದ ಉದ್ಘಾಟಕರನ್ನ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ಮಾರ್ಟ್ ಸಿಟಿ ಇದರ ಗೌರವಾಧ್ಯಕ್ಷರು, ಅಂಗಡಿದಾರರ ಒಕ್ಕೂಟರು, ಇದರ ಮಾಲಕರು ಅಂತ ಇಸ್ಮಾಯಿಲ್ ಸಾಗರ್ ಇವರನ್ನು ಕೂಡ ಈ ಸುಂದರ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಗೌರವಾಧ್ಯಕ್ಷರು ಸ್ಮಾರ್ಟ್ ಸಿಟಿ ಇದರ ಒಕ್ಕೂಟದ ಶ್ರೀಯುತ ಅಸೈನಾರ್ ಯುಎಚ್ ಇವರನ್ನು ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ಮಾರ್ಟ್ ಸಿಟಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಲೀಂ ಕುಂಪಳ ಇವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸ್ಮಾರ್ಟ್ ಸಿಟಿ ಇದರ ಅಧ್ಯಕ್ಷರಾದ ನಾಸೀರ್ ಸಾಮಾಣಿಗೆ ಇವರನ್ನು ಕೂಡ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯದರ್ಶಿಯಾಗಿರ್ತಕ್ಕಂಥ ಮೈದೀನ್ ಉಲ್ಲಾ ಇವರನ್ನು ಕೂಡ ಈ ವೇದಿಕೆಗೆ ಆತ್ಮೀಯವಾದಂತಹ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ರಿಯಾಜ್ ನಜೀರ್ ಹುಸೇನ್ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಅಧ್ಯಕ್ಷರು, ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಇಬ್ರಾಹಿಂ ಕೋಡ್ಚರ್ ಕಾರ್ಯದರ್ಶಿ ಓನರ್ ಅಸೋಸಿಯೇಷನ್. ಅದೇ ರೀತಿ ವೈದ್ಯ ಲೋಕದ ಖ್ಯಾತರತ್ನ ಕೆಜೆ ಹಾಸ್ಪಿಟಲ್ನ ವೈದ್ಯಾಧಿಕಾರಿ ಗೋಪಾಲಕೃಷ್ಣ ಇವರನ್ನು ಕೂಡ ಈ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ, ಅದೇ ರೀತಿ ಸಾದಿಕ್ ರವರು, ಆಸಿಫ್ ರವರು, ಮಾಧ್ಯಮರು ಈ ಎಲ್ಲರನ್ನ ಈ ಸುಂದರ ಸಮಾರಂಭದಲ್ಲಿ ಆಹ್ವಾನಿಸುತ್ತಾ ನಿಮ್ಮ ಸಂಗಮ ಪ್ರೀತಿ ವಿಶ್ವಾಸಗಳ ಸಮಾಗಮ ನಮ್ಮ ಆಹ್ವಾನ ಮನ್ನಿಸಿ ಆಗಮಿಸಿದ ವೇದಿಕೆಯಲ್ಲಿರುವ ಗಣ್ಯರನ್ನು, ಆಗಮಿಸಿದ ನಿಮ್ಮೆಲ್ಲರನ್ನು ಆತ್ಮೀಯ ನುಡಿಗಳಿಂದ ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲಿದ್ದಾರೆ. ಸ್ಮಾರ್ಟ್ ಸಿಟಿ ಇದರ ಅಂಗಡಿದಾರರ ಒಕ್ಕೂಟದ ಇದರ ಅಧ್ಯಕ್ಷರು ಶ್ರೀಯುತ ನಾಸೀರ್ ಸಾಮಾಣಿಗೆ ಅವರು ಎಲ್ಲ ಗಣ್ಯರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಗೆ ಹೇಳಿದ್ದಾರೆ. ಎಲ್ಲ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಯಾಕ್ನ ಎಲ್ಲ ಗೌರವಾನ್ವಿತ ನನ್ನ ಸಹೋದರರೇ ಹಾಗೂ ಆಗಮಿಸಿದಂತಹ ನಮ್ಮ ಅತಿಥಿಗಳು, ಬಹುಶಃ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ ಹಲವಾರು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡೋದ್ರೊಂದಿಗೆ ಸಾಮಾಜಿಕವಾಗಿ ಕೆಲವೊಂದು ಉದ್ದೇಶವನ್ನು ಇಟ್ಟುಕೊಂಡು ಕೇವಲ ವ್ಯಾಪಾರ ಮಾಡೋದ ಉದ್ದೇಶ ಅಲ್ಲ, ನಮ್ಮಿಂದ ಸಮಾಜ ಸೇವೆ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ಈ ಮೊದಲು ನಾವು ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ನಮಗೆ ಎಲ್ಲಾ ರೀತಿಯ ಒಂದು ಸಹಕಾರ ಬದಲಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ನಾವು ಕಳೆದ ಕೆಲವು ತಿಂಗಳ ಹಿಂದೆ ಮಹಾಮಾರಿ ಕೊರೋನಾದಿಂದಾಗಿ ತತ್ತರಿಸತಕ್ಕಂತಹ ಆ ಸಮಯದಲ್ಲಿ ಇಲ್ಲಿ ಅಂಗಡಿದಾರರು ಎಲ್ಲ ಸೇರಿಕೊಂಡು ಇಲ್ಲಿ ತಮ್ಮ ಕೈಲಾಗುವಂತಹ ಎಲ್ಲ ಸಹಕಾರವನ್ನು ಮಾಡಿಕೊಂಡು ಈ ಅಂಗಡಿದಾರರ ನಮ್ಮ ಒಕ್ಕೂಟದ ಓನರ್ಸ್ನವರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಹಲವಾರು ರೀತಿಯ ಆಹಾರ ಸಾಮಗ್ರಿ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನ ನಾವು ಮಾಡುವುದರ ಮುಖಾಂತರ ಸಮಾಜದಲ್ಲಿ ಮಾದರಿಯಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಆ ಸಮಯದಲ್ಲಿ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಬಹುಶಃ ನಾನೊಂದು ಇದರ ಕಳೆದ 3 ವರ್ಷ ಅಧ್ಯಕ್ಷನಾಗಿದೆ, ಈಗ 4ನೇ ಬಾರಿ ಅಧ್ಯಕ್ಷನಾದರೂ ಕೂಡ ನನ್ನ ಕರ್ತವ್ಯ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿ ಏನೇ ಆದರೂ ಕೂಡ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ಯಾವುದೇ ಅಧಿಕಾರಿ ಬರಲಿ ನಮ್ಮೊಂದಿಗೆ ಸಂಯಮದಿಂದ ಕೂಡಿರ್ತಕ್ಕಂಥ ಒಂದು ನಮ್ಮ ಅನ್ಯೋನ್ಯತೆಯಿಂದ ಕೂಡಿರ್ತಕ್ಕಂಥ ಸಹಕಾರವನ್ನು ಯಾವಾಗಲೂ ಮಾಡಿದ್ದಾರೆ. ಬಹುಶಃ ನಾನು ಕಳೆದ ಸಲ ಗೋಪಿನಾಥ್ ಸರ್ ಅಂತ ಸರ್ಕಲ್ ಕೊಟ್ಟಿದ್ದು, ಬಹುಶಃ ಏನಾದರೂ ವಿಚಾರ ಬಂದಾಗ ತಕ್ಷಣ ಅದನ್ನ ಪರಿಹಾರ ಮಾಡುವ ಮುಖಾಂತರ ಯಾವುದೇ ಹುಡುಗರು ಏನಾದರೂ ಮಾಡಿದ್ರು ಕೂಡ ಅದನ್ನು ಪರಿಹಾರ ಮಾಡುವ ಮುಖಾಂತರ ನಮಗೆ ಒಳ್ಳೆ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವರೀಗ ಕಳೆದ ಸಲ ಮುಖ್ಯಮಂತ್ರಿಯ ಚಿನ್ನದ ಪದಕ ಕೊಟ್ಟು ನಾನು ಅಭಿನಂದಿಸ್ತಾ ಇದ್ದೇನೆ ಅವರನ್ನು ಕೂಡ. ಮತ್ತು ಅದೇ ರೀತಿ ಇದೀಗ ಹೊಸದಾಗಿ ಬಂದ ನನ್ನ ಆತ್ಮೀಯ ಮಿತ್ರರು, ನಮ್ಮ ಸಲಹೆಗಾರರಾಗಿದ್ದಂತಹ ಇನ್ಸ್ಪೆಕ್ಟರ್ ಅವರನ್ನು ಕೂಡ ನಾನು ಅಭಿನಂದಿಸಿದಿಗೆ ಉಳ್ಳಾಲ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಯನ್ನು ಅಭಿನಂದಿಸಿದಿಗೆ ಬಹುಶಃ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ರಕ್ತದಾನ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ರಿಗೂ ಗೊತ್ತು, ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ ರಕ್ತದಾನ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಇಂಥ ಒಂದು ಸಂಘಟನೆ ಇರುವುದರಿಂದ ಅನೇಕ ಸಲ ನಾವು ನೋಡ್ತಾ ಇದ್ದೇವೆ ವಾಟ್ಸ್ಆಪ್ನಲ್ಲಿ ರಕ್ತದ ಕೊರತೆ ಬಂದಾಗ ನಾವು ಅವರನ್ನು ಸಂಪರ್ಕ ಮಾಡ್ತೇವೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ನಜೀರ್ ಹುಸೇನ್ ಅವರು ನನ್ಗೆ ಗೊತ್ತು, ಅವರು ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೀಗ 79ನೇ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ನಿಮಗೆ ನಮ್ಮ ಅಂಗಡಿದಾರ ಎಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸುವುದೊಂದಿಗೆ ಮಾತ್ರವಲ್ಲ, ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದನ್ನು ಕೂಡ ನಾನು ಅಭಿನಂದಿಸುವುದಿಗೆ ನಮಗೆ ಈ ಕಾರ್ಯಕ್ರಮದ ಸ್ವಾಗತ ಮಾಡಲು ಈಗ ಹೇಳಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸ್ಮಾರ್ಟ್ ಸಿಟಿ ಅಂಗಡಿದಾರರ ಒಕ್ಕೂಟದ ಅಧ್ಯಕ್ಷರಾಗಿ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತಹ ಇಸ್ಮಾಯಿಲ್ ಸಾಗರ್ ಅವರು
ಇದರ ಅಧ್ಯಕ್ಷನ ವಹಿಸಿಕೊಂಡು ಬೇಕಾಗಿ ವಿನಂತಿಸಿಕೊಳ್ಳೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಉಪಯೋಗವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ನಮ್ಮ ಗೌರವಾಧ್ಯಕ್ಷರು ಬಹುಶಃ ಏನು ಸದ್ದುಗತ್ತಲಿಲ್ಲದೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಸಮಾಜದಲ್ಲಿ ಒಳ್ಳೆ ರೀತಿಯ ಹೆಸರು ಗಳಿಸತಕ್ಕಂಥ ನನ್ನ ಸಲಹೆಗಾರರಾಗಿದ್ದ UH ಹಸೇನಾಡಕರ್ ಅವರನ್ನು ನಾನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸಿದ್ದೇನೆ. ನಮ್ಮ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾಂಟ್ ಎರಡು ಕಟ್ಟಡಗಳ ಓನರ್ಸ್ನ ಅಧ್ಯಕ್ಷರು ನಮ್ಗೆಲ್ಲರಿಗೂ ಕೂಡ ಯಾವಾಗಲೂ ಮಾರ್ಗದರ್ಶನ ಇರ್ತಕ್ಕಂಥ ಅವರ ವ್ಯಕ್ತಿತ್ವದ ಗುಣವನ್ನು ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಉಳ್ಳಾಲ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬಂದಿರತಕ್ಕಂತಹ ಉಳ್ಳಾಲ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಜೀರ್ ಹುಸೇನ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇದರ ಮಾಲಕರ ಒಕ್ಕೂಟದ ಕಾರ್ಯದರ್ಶಿ ಆಗಿದ್ದ ಇಬ್ರಾಹಿಂ ಕೋಡಿಜಾರ್ ಇವರನ್ನು ಕೂಡ ಸ್ವಾಗತಿಸ್ತೇನೆ. AJ ಹಾಸ್ಪಿಟಲ್ನ ಗೋಪಾಲ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೆಸಲು ಬಹುಶಃ ನಮ್ಮ ಅಂಗಡಿಗಳನ್ನು ಬಿಟ್ಕೊಂಡು ಬಂದು ನಮ್ಮ ಕಾರ್ಯದರ್ಶಿ ಯಾವಾಗಲೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ಮಾಡತಕ್ಕಂಥ ವ್ಯಕ್ತಿತ್ವದ ಗುಣ ಅವರನ್ನು ಅಭಿನಂದನೆಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ಮೈದೀನ್ ಉಲ್ಲಾದ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಿಯಾಜ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಫ್ಲಾಟಿನ ನಮ್ಮ ಸಿದ್ದಿಕ್ ಬಾಯ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸೋದಕ್ಕೆ ಫಜಲ್ ರವರು, ಕಾಸಿಂ ರವರು, ಅದೇ ರೀತಿ ಒಮೇಗಾ ಕೈಲನ ರವಿ ಅವರು, ನಮ್ಮ ಹಾರೂನ್ ಬಾಯಿ, ಅದೇ ರೀತಿ ಇಕ್ಬಾಲ್ ರವರು, ಫಜಲ್ ರವರು, ಅದೇ ರೀತಿ ನಮ್ಮ ಸಾದಿಕ್ ರವರು, ಎಲ್ಲರೂ ನಮ್ಮ ನಜೀರ್ ರವರು ಎಲ್ಲರನ್ನು ಈ ಕಾರ್ಯಕ್ರಮ ಸ್ವಾಗತಿಸೋದಕ್ಕೆ ಈ ಸ್ವಾಗತ ಭಾಷವನ್ನು ಕೊಡೋದಕ್ಕೆ ಮುಂದಿನ ಕಾರ್ಯಕ್ರಮ ಮಾಡಲು ನಾನು ಅನುವು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಗಾಂಧೀಜಿಯವರು ಹೇಳ್ತಾರೆ, ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಲೇಸು ಅಂತ ಹೇಳಿ. ಹಾಗಂತ ಹೇಳಿದ್ರೆ ನಾವು ಕಷ್ಟದಲ್ಲಿದ್ದನ್ನ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬೇಡೋದಲ್ಲ, ಅವ್ರಿಗೆ ನಮ್ಮ ಕೈಲಾಗಂತಹ ಸಹಾಯವನ್ನು ಮಾಡಬೇಕು. ಆಗ ಆ ಪ್ರಾರ್ಥನೆಗೆ ಸೇವೆಗೆ ಒಂದು ಅರ್ಥ ಇರ್ತದೆ. ಆ ನಿಟ್ಟಿನಲ್ಲಿ ಅನೇಕ ಸಮಾಜ ಉಪಯೋಗಿ ಕಾರ್ಯಗಳನ್ನು ಸಂಘಟನೆಯವರು, ಕೆಲವೊಂದು ಟ್ರಸ್ಟ್ ಅವರು, ಬ್ಲಡ್ ಹೆಲ್ತ್ ಕೇರ್ ಅವರು, ಈ ಥರ ಪ್ರತಿಯೊಂದು ಪ್ರಮುಖ ಸಂಘದ ಮೂಲಕ ಮಾಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಇದು ಇಂದು ನಮ್ಮ ಸ್ಮಾರ್ಟ್ ಸಿಟಿ ಕಾಂಪ್ಲೆಕ್ಸ್ ಮತ್ತು ಬ್ಲಡ್ ಹೆಲ್ತ್ ಕೇರ್ AJ ಹಾಸ್ಪಿಟಲ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಒಂದು ಸಮಾಜ ಉಪಯೋಗಿ ಕಾರ್ಯ. ಯಾಕೆ ಅಂತ ಹೇಳಿದ್ರೆ, ಒಂದು ರಕ್ತದಾನ ಇದೆಯಲ್ಲ, ಅದು ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದಂಥ ಒಂದು ದಾನ. ನಾವು ಹೇಳ್ತೀವಿ ಅದರ ಅಗತ್ಯತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದನ್ನ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ದಿನನಿತ್ಯ ಸಾವಿರಾರು ಲಕ್ಷಾಂತರ ಆಕ್ಸಿಡೆಂಟ್ ಆಗ್ತಾ ಇರ್ತವೆ, ಲಕ್ಷಾಂತರ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆಲ್ಲ ರಕ್ತವನ್ನು ಒದಗಿಸೋದು ಅಷ್ಟು ಸುಲಭದ ಕಾರ್ಯ ಅಲ್ಲ, ಅಷ್ಟು ತುಂಬ ಅಗತ್ಯತೆ ಇರುತ್ತೆ. ನಮ್ಮ ಒಂದು ಬ್ಲಡ್ ಯೂನಿಟ್ ರಕ್ತ 2 ರಿಂದ 3 ಜನಕ್ಕೆ ಕೂಡ ಜೀವದಾನವಾಗಿ ಪರಿಣಾಮ ಮಾಡ್ಬೋದು, ಅಷ್ಟು ಅಗತ್ಯತೆ ಇದೆ. ನಾವು ನೋಡ್ತೀವಿ ಇಲ್ಲಿ ತುಂಬ ದಿನನಿತ್ಯ ನಮ್ಮ ಮಂಗಳೂರು ಸಿಟಿಯಲ್ಲಿ 3 ರಿಂದ 4 ಆಗ್ತವೆ ಆಕ್ಸಿಡೆಂಟ್ಗಳು. ಇನ್ನು ಇಡೀ ಭಾರತದಾದ್ಯಂತ ಹೋದರೆ ಲಕ್ಷಾಂತರ ಆಕ್ಸಿಡೆಂಟ್ಗಳಾಗ್ತವೆ. ಅವ್ರಿಗೆಲ್ಲ ಪ್ರಮುಖವಾದ ಅಗತ್ಯತೆ ಅಂದರೆ ಬ್ಲಡ್. ಆ ಬ್ಲಡ್ನ ಇಂಥ ಒಂದು ಸಮಾಜ ಉಪಯೋಗಿ ಕಾರ್ಯಗಳ ಮೂಲಕ ಬ್ಲಡ್ ಡೊನೇಟ್ ಕ್ಯಾಂಪ್ನ ಹಮ್ಮಿಕೊಂಡು ಒದಗಿಸಿಕೊಡೋದಿದೆಯಲ್ಲ, ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಇದನ್ನು ನಮ್ಮ ಸ್ಮಾರ್ಟ್ ಸಿಟಿ ಸಹಯೋಗದಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಇಂಥ ಒಂದು ಸಮಾಜ ಉಪಯೋಗಿ ಕಾರ್ಯಗಳು ನಡೀತಾ ಇರಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಯುವಕರಿದ್ದಾರೆ. ನಾವು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಯುವಶಕ್ತಿಯನ್ನು ನಂಬಿರುವಂಥದ್ದು. ನಮ್ಮ ದೇಶದಲ್ಲೆಲ್ಲ ಯುವಕರು ಜಾಸ್ತಿ ಇರೋರು. ನಮ್ಮ ಯುವಶಕ್ತಿ ಏನು ಮನಸ್ಸು ಮಾಡಿದ್ರು ಅಂದರೆ ಏನು ಬೇಕಾದರೂ ಮಾಡ್ಬೋದು. ಈ ಬ್ಲಡ್ ಎಷ್ಟು ಅಗತ್ಯತೆ ಇದೆ ನಮ್ಮ ರೋಗಿಗಳಿಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗೋದ್ರಿಗೂ ಎಲ್ಲರಿಗೂ ಕೂಡ ಒದಗಿಸ್ಬೋದು, ಅಷ್ಟು ಯುವಶಕ್ತಿ ನಮ್ಮಲ್ಲಿದೆ. ಆ ಯುವಶಕ್ತಿ ಇಂಥ ಸಮಾಜ ಉಪಯೋಗಿ ಕಾರ್ಯಗಳಲ್ಲಿ ಬಳಸ್ಕೊಂಡಾಗ ಮಾತ್ರ ಆ ಯುವಶಕ್ತಿಗೆ ಒಂದು ಅರ್ಥ, ಆ ಒಂದು ಅರ್ಥ ಪೂರ್ಣವಾದಂಥ ಒಂದು ಸಮಾಜ ಉಪಯೋಗಿ ಕಾರ್ಯವನ್ನು ಇಂದು ಹಮ್ಮಿಕೊಂಡಿರೋದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ನಾನು ತುಂಬ ಅಟೆಂಡ್ ಮಾಡಿದ್ದೀನಿ ಬ್ಲಡ್ ಡೊನೇಟ್ ಕ್ಯಾಂಪ್ಗಳು. ಆದರೆ ಇಲ್ಲಿರೋದು ಒಂದು ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿರುವಂಥ ಎಲ್ಲ ವ್ಯಾಪಾರಿಗಳು, ಅಪಾರ್ಟ್ಮೆಂಟಲ್ಲಿರುವಂಥ ನಿವಾಸಿಗಳು ಮತ್ತು ಎಲ್ಲ ವಾಲಂಟಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರ. ಇನ್ನೂ ಒಳ್ಳೆ ಥರದಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಆಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಹೇಳಿ ಬಯಸ್ತಾ, ಈ ನಿಮ್ಮ ಕಾರ್ಯಕ್ಕೆ ನಮ್ಮ ಸಲಹೆ ಸಹಕಾರ ಯಾವಾಗಲೂ ಇರುತ್ತೆ. ಏನೇ ಸಮಸ್ಯೆಗಳಿದ್ರು ನಮಗೆ ಕಾಲ್ ಮಾಡ್ಬೋದು, ಹೇಳ್ಬೋದು. ನಾಸಿರ್ ಅವರಿದ್ದಾರೆ, ನಾಸಿರ್ ಅವರು ಅಂತಲ್ಲ, ಯಾರೇ ಇದ್ರೂ ಕೂಡ ನಮಗೆ ನೇರವಾಗಿ ಹೇಳಿ
ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಮತ್ತು ಈ ಥರ ಸಮಾಜೋಪಯೋಗಿ ಕಾರ್ಯಗಳು ಇನ್ನೂ ಉನ್ನತ ಮಟ್ಟದಲ್ಲಿ ಆಗಲಿ, ಈ ಸ್ಮಾರ್ಟ್ ಸಿಟಿ ಹೆಸರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ರಾಜ್ಯದಾದ್ಯಂತ ದೇಶದಾದ್ಯಂತ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿ ಬಯಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಒಂದು ಪರಿಹಾರ ವ್ಯವಸ್ಥೆ ಇಲ್ಲ ಅದಕ್ಕೆ. 2050 ತನಕನೂ ಕೇವಲ ನಿಮ್ಮಂಥ ರಕ್ತದಾನಿಗಳಿಂದ ಮಾತ್ರ ಈ ಜೀವಗಳನ್ನು ಉಳಿಸಲಿಕ್ಕೆ ಸಾಧ್ಯ. ಆ ಭಗವಂತ ನಮ್ಮಲ್ಲಿ ಇನ್ವೆಂಟ್ ಆಗಿ ಒಂದು ಮೆಡಿಸಿನ್ ಕೊಟ್ಟಿರೋದು 3 ಜೀವ ಉಳಿಸಲಿಕ್ಕೆ. ಹಾಗೆ ಹಲವಾರು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಸರ್ ಹೇಳಿದ ಹಾಗೆ ಆಕ್ಸಿಡೆಂಟ್ ಕೇಸಸ್ ಆಗಿರ್ಬೋದು, ಹಾಗೆ ತುಂಬ ರಕ್ತದ ಅವಶ್ಯಕತೆ ಇರುತ್ತೆ. ಯಾರೆಲ್ಲ ರಕ್ತದಾನ ಮಾಡ್ಬೋದು ಅಂದರೆ 18ರಿಂದ 60 ವರ್ಷದವರೆಗೆ ರಕ್ತದಾನ ಮಾಡ್ಬೋದು. ದೇಹದ ತೂಕ ಒಂದು 50 kg ಜಾಸ್ತಿ ಇರಬೇಕು. ಆರೋಗ್ಯವಂತ ಪುರುಷರು 3 ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು 4 ತಿಂಗಳಿಗೊಮ್ಮೆ. ಇದರಿಂದ ತುಂಬ ಪ್ರಯೋಜನಗಳಿವೆ. ಸುಮಾರು 80ರಷ್ಟು ಹೃದಯಾಘಾತ ಆಗದೆ ತಡೆಯಬಹುದು. ಹೊಸ ರಕ್ತ ಉತ್ಪತ್ತಿಯನ್ನು ಉತ್ತೇಜಿಸ್ತದೆ. ಹಾಗೆ ಹಲವಾರು ರೋಗಗಳು ಬರದಂತೆ ತಡೆಯಬಹುದು. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಶುಗರ್ ಆಗಿರ್ಬೋದು. ರಕ್ತದಾನ ಮಾಡಿ ಜೀವ ಉಳಿಸಿ. ಬ್ಲಡ್ ಹೆಲ್ಪ್ ಕರ್ನಾಟಕ ಹಲವಾರು ವರ್ಷಗಳಿಂದ ನಮ್ಮೊಟ್ಟಿಗೆ ಸಹಕಾರ ಮಾಡ್ತಾ ಇದೆ. ಈ ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಲಾಕ್ಡೌನ್ ಸಂದರ್ಭದಲ್ಲಿ ನಾವೊಂದು ತರಕಾರಿ ತರಲಿಕ್ಕೆ ಅಥವಾ ಒಂದು ರೇಷನ್ ತರಲಿಕ್ಕೂ ಕಷ್ಟ ಇರೋ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ರಕ್ತ ನಿಧಿಗಳಿಗೆ ಬಂದು ರಕ್ತದಾನ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ಕೆ ನಾವು ಇಂದಿಗೂ ಚಿರುಣಿಯಾಗಿರ್ತೇವೆ. ಅವರೆಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆಲ್ಲ ಪ್ರೋತ್ಸಾಹಿಸಬೇಕಂತ ಕಳಕಳಿಯಾಗಿ ಕೇಳ್ಕೊಳ್ತಾರೆ. ಇವತ್ತಿನ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಲಂತ ಹಾರೈಸ್ತಾ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಅರ್ಥಪೂರ್ಣವಾದ ಮಾತಿನೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಗೋಪಾಲಕೃಷ್ಣ ಸರ್ ಅವರು. ಸ್ವಲ್ಪ ನಾವು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕಿರುಪರಿಚಯ ಮಾಡಬೇಕಂತ ಹೇಳಿ ನಾನು ವೇದಿಕೆಯಲ್ಲಿ ನಿಂತಿದ್ದೇನೆ. ಏನೆಂದರೆ ನಾವು ತುಂಬ ಒಂದು 3 ತಿಂಗಳಿಂದ ನಾನು ಈ ಕ್ಯಾಂಪ್ ಒಂದು ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಮಾಡಬೇಕಂತ ಹೇಳಿ ಇಚ್ಛಿಸಿ ನಮ್ಮ ಸಾಗರನ ಮಾಲೀಕರಾದ ಇಸ್ಮಾಯಿಲ್ ಅವರ ಹತ್ತಿರ ಕೂಡ ಹಾಗೂ ನಮ್ಮ ನಾಸಿರ್ ಸವಣಿಗೆ ಇವರ ಹತ್ತಿರ ಕೂಡ ತುಂಬ ಮಾತನಾಡ್ತಾ ಇದ್ದೆ. ಅದೇ ಥರ ನಮ್ಮ ಇಲ್ಲಿರುವಂತಹ ಅಂಗಡಿಗಳ ಮಾಲೀಕರ ಹತ್ತಿರ ತುಂಬ ದಿವಸದಿಂದ ಅದರ ಟೆರರ್ಸ್ ಜನಗಳೊಂದಿಗೆ ಕೂಡ ಮಾತನಾಡಿ ನಾವೊಂದು ಕ್ಯಾಂಪ್ ಇಲ್ಲಿ ಮಾಡಬೇಕಂತ ಹೇಳಿ ತುಂಬ ದಿನದಿಂದ ನಾನು ಘೋಷಣೆ ಮಾಡ್ತಾ ಇದ್ದೆ. ದೇವರು ಇವತ್ತು ಆ ಕಾರ್ಯಕ್ಕೆ ಚಾಲನೆ ಕೊಡಲಿಕ್ಕೆ, ನಮಗೆ ಆ ಕಾರ್ಯವನ್ನು ಪೂರ್ತಿ ಮಾಡಲಿಕ್ಕೆ ಅಲ್ಹಮ್ದುಲಿಲ್ಲಾಹ್ ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಎರಡನೇದಾಗಿ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇವತ್ತು 3 ವರ್ಷ ಹತ್ತಿರ ಬರ್ತಿದ್ದಿದೆ. 79 ಕ್ಯಾಂಪ್ ನಾವು ಮಾಡಿದ್ದೆವು ವಿವಿಧ ಪ್ರದೇಶದಲ್ಲಿ. ಅಲ್ಹಮ್ದುಲಿಲ್ಲಾಹ್ ಸಾಧಾರಣ ಒಂದು 4-5 ಸಾವಿರ ಯೂನಿಟ್ಗಳಷ್ಟು ರಕ್ತಗಳನ್ನು ವಿವಿಧ ಹಾಸ್ಪಿಟಲ್ಗಳಲ್ಲಿ ನಾವು ಸಂಗ್ರಹ ಮಾಡಿಟ್ಟಿದ್ದೇವೆ. ಅಲ್ಹಮ್ದುಲಿಲ್ಲಾಹ್ ನಮಗೆ ಇವಾಗ ಯಾವಾಗೂ ಗೊತ್ತಾಗುವುದಿಲ್ಲ. ಏನಂದರೆ ಆ ರಕ್ತದ ಅವಶ್ಯಕತೆ ಬರುವಾಗ ನಾವು ಏತಕ್ಕಾಗಿ ರಕ್ತದ ಹಿಂದೆ ನಾವು ಇದ್ದಿದ್ದೇವೆ ಅಂತ ನಮಗೆ ಅರ್ಥವಾಗ್ತದೆ. ನಾವು ಯಾವುದೇ ಒಂದು ಹಾಸ್ಪಿಟಲ್, AJ ಹಾಸ್ಪಿಟಲ್ ನಮ್ಮ ಗೋಪಾಲಕೃಷ್ಣ ಇದ್ದಾರೆ, ಅವರ ಹತ್ರ ಕೇಳಿದ್ರು ಸರ್ ಈಗ ವಿವರ ತಿಳಿಯಬಹುದು. ಅದೇ ಥರ ಯಾಣಪ್ಪ ಹಾಸ್ಪಿಟಲ್, ಲೇಡಿ ಘೋಷ್, ಕೆಲವು ಹಾಸ್ಪಿಟಲ್ಗಳಿಗೆ ನಮಗೆ ಡೈಲಿ ಅಂದರೆ ಸಾಧಾರಣ ಒಂದು 4-5 ಜನಗಳ ಫೋನ್ ಬರದೆ ಇರುವುದಿಲ್ಲ. ನಮ್ಮ ಅರಂಗೇಶ್ವರಿಗಳಿದ್ದಾರೆ, ಅವರಿಗೂ ಕೂಡ ದಿನಾಲು ಫೋನ್ ಬರ್ತಾ ಇರ್ತದೆ. ಖಾಲಿ ಬ್ಲಡ್ಡಿನ ವಿಷಯ, ಬೇರೆ ಏನಿಲ್ಲ. ನಮ್ಮ ವೇದಿಕೆ ಕೂಡ ಅಂತದೆ, ನಮ್ಮಲ್ಲಿ ನಾವು ಯಾರನ್ನು ಹೆಸರು ಕೇಳುವುದಿಲ್ಲ ಮತ್ತು ನೀವು ಯಾವ ಜಾತಿ ಕೇಳುವುದಿಲ್ಲ. ನಾವು ಮೊದಲು ಕೇಳುವುದು ನಿಮ್ಮ ಯಾವ ಹಾಸ್ಪಿಟಲ್ ಇದ್ದೀರಿ, ನಿಮಗೆ ಯಾವ ರಕ್ತದ ಅವಶ್ಯಕತೆ ಇದೆ ಹಾಗೂ ನಿಮ್ಮನ್ನು ನಂಬರ್ ಕೊಡಿ ಅಂತ ಹೇಳಿ ಅಷ್ಟೇ ನಾವು ಕೇಳುವುದು, ಬೇರೆ ಏನು ನಾವು ಕೇಳುವುದಿಲ್ಲ. ಅಂದರೆ ಮಾನವೀಯತೆ. ನಾವು ಈ ಕೆಲಸ ಮಾಡಲು ಕಾರಣ ನಮ್ಮ ತಂದೆಯವರು ಕೂಡ ಒಂದು ಡಯಾಲಿಸಿಸ್ ಪೇಷಂಟ್ ಆಗಿದ್ದರು. ನಾನು ಈ ಸಂಸ್ಥೆಗೆ ಸೇರಲು ಕಾರಣ ನನ್ನದು ಮೊದಲನೇದಾಗಿ ಅದೇ. ಅಂದರೆ ಅಷ್ಟು ನಮಗೆ ರಕ್ತದ ಅವಶ್ಯಕತೆ ಬಂದಾಗ ನಾವು ಕೊಟ್ಟು ಆಗಿದೆ. ನಮಗೆ ಇನ್ನೊಮ್ಮೆ ಕೊಡಲು 3 ತಿಂಗಳು ಬೇಕು. ಆವಾಗ ಏನು ಮಾಡೋದು, ಒಂದು ಡೋನರ್ಸ್ ಅನ್ನು ಕರ್ಕೊಂಡು ಬರಲಿಕ್ಕೆ ಅವರ ಕೈಗಾಲನ್ನು ಹಿಡಿಬೇಕು. ಇವಾಗ ಅಲ್ಹಮ್ದುಲಿಲ್ಲಾಹ್ SSF ಮತ್ತು ನಮ್ಮ ಪಪರ್ ಬಲ್ಸ್ ಎಲ್ಲರೂ ಕೂಡ ಒಂದೊಂದು ಟೀಮ್ ಇದೆ ಅಂತ ನಮ್ಮ ಬ್ಲಡ್ ಡೋನರ್ಸ್ ಕೆಲವು ಇದ್ದಾರೆ.
ಅಲ್ಹಮ್ದುಲಿಲ್ಲಾಹ್ ಈಗ ಎಲ್ಲ ಹಾಸ್ಪಿಟಲ್ ರಾಜ್ಯಕ್ಕೆ ಸ್ವಲ್ಪ ಕಡಿಮೆ ಇದೆ. ಆದರೆ ಇವಾಗ ಲಾಕ್ಡೌನ್ ಆದ ನಂತರ ತುಂಬ ಅವಶ್ಯಕತೆ ಬಿದ್ದಿದೆ. ರಕ್ತಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಂತ ಇದು ಬರಲು ಕಾರಣ ಅದೇ. ಅಷ್ಟು ಅವಶ್ಯಕತೆ ಉಂಟು ರಕ್ತದಲ್ಲಿ. ನಾವು ಇವತ್ತು ರಕ್ತ ಕೊಟ್ಟು ಈಗ ಏಜೆಗೆ ಒಂದು 100 ಯೂನಿಟ್ ಕೊಟ್ಟರೆ ನಾಳೆಗೆ ನಮಗೆ ಬೇಕಾದಂಥ ರಕ್ತ ಸಿಗಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಏನಂದ್ರೆ ಈಗ ಗೋಪಾಲಕೃಷ್ಣ ಅವರಿಗೆ ಕಾಲ್ ಮಾಡಿ ಕೇಳಿದ್ರೆ ಯಾವ್ದು ಗ್ರೂಪ್ ಶಾರ್ಟೇಜ್ ಉಂಟಲ್ಲ, ಎಂತ ಮಾಡುದು ನೋಡ, ಯಾರಾದ್ರೂ ಡೊನರ್ಸ್ ಕಲಿಸ್ತೇವೆ. ಈ ತರ ಮಾಡಿ ನಾವು ಅವರ ಹತ್ರ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರಿಗೆ ಇದನ್ನು ಕೊಡಿ, ನಾಳೆ ನಾವು ಡೊನರ್ಸ್ ಕಲಿಸ್ತೇವೆ, ಹೀಗೆ ಮಾಡಿ. ಅದೇ ತರ ಲಾಕ್ಡೌನ್ ಸಮಯದಲ್ಲಿ ನಮಗೆ ತುಂಬಾ ರಕ್ತದ ಅವಶ್ಯಕತೆ ಬಂದಿತ್ತು. ಯಾರು ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ. ನಮಗೆ 24 hours ನಮಗೆ ಇದು ಸಿಕ್ಕಿತ್ತು, ಇಂಥದ್ದು ಡಿಸಿ ಆಫೀಸಿಂದ. ಆವಾಗ ನಾವು ರಕ್ತಕ್ಕಾಗಿ ಡೋನರ್ಸ್ ಕಲೆಕ್ಟ್ ಮಾಡಬೇಕು. ಅದು ನಮಗೆ ಸಮಯದ ಅಭಾವ ಇತ್ತು. 6 ಗಂಟೆವರೆಗೆ ಯಾರನ್ನು ಕರ್ಕೊಂಡು ಹೋಗುದು, ನಮಗೆ ಹೋಗ್ಬೋದು, ಆ ಟೈಮಲ್ಲಿ ಬೇರೆಯವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಂತ ಸ್ಥಿತಿಯಲ್ಲಿ ಕೂಡ ನಾವು ಠಾಣಾ ಅಧಿಕಾರಿಗಳಿಗೆ ಅಥವಾ ಆಫೀಸರ್ಗಳಿಗೆ ಫೋನ್ ಮಾಡಿ ಅವರ ಹತ್ರ ಪರ್ಮಿಷನ್ ಕೇಳಿ ಕರ್ಕೊಂಡು ಹೋಗ್ತಾ ಇದ್ದೆವು. ಅದೇ ತರ ಆವಾಗ ಪ್ಲಾಸ್ಮಾದ ತುಂಬಾ ಅವಶ್ಯಕತೆ ಇದ್ದು. ಅಲ್ಹಮ್ದುಲಿಲ್ಲಾಹ್ ನಮ್ಮ ಸಂಸ್ಥೆಗೆ ಡಿಸಿ ಆಫೀಸಿಂದ ಪ್ಲಾಸ್ಮಾ ರಕ್ತದ ಇದರಲ್ಲಿ ನಮಗೆ ಒಳ್ಳೆಯ ಒಂದು ಸ್ಥಾನ ಸಿಕ್ಕಿದೆ. ನಮಗೆ ಮೂಮೆಂಟ್ ಕೂಡ ಕೊಟ್ಟಿದ್ದರು. ಅದೇ ತರ ಲಾಸ್ಟ್ ಟೈಮ್ ಪ್ಲಾಸ್ಮಾದಲ್ಲಿ ದ್ವಿತೀಯ ಸ್ಥಾನ ನಮ್ಮ ಇಲ್ಲಿ ಇವ್ರದ್ದು ವೆಲ್ನೆಸ್ ಗ್ರೂಪ್ನವರು ನಮಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ ಪ್ಲಾಸ್ಮಾದಲ್ಲಿ. ಪ್ಲಾಸ್ಮಾ ನಾವು ಬೆಂಗಳೂರಿಗೆ ಹೋಗಿ ಕೊಡುವಂತ ಪರಿಸ್ಥಿತಿ ಇತ್ತು. ಆವಾಗ ನಮಗೆ ಅಷ್ಟು ಕಷ್ಟ ಆಗಿತ್ತು. ಆ ಸಮಯದಲ್ಲಿ ನಮಗೆ ನಾವು ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಮ್ಮ ಸರ್ಕಾರಕ್ಕೆ ಮನವಿ ಅರ್ಪಿಸಿದಾಗ ಇವಾಗ ಅಲ್ಹಮ್ದುಲಿಲ್ಲಾಹ್ ಅದರ ಬಗ್ಗೆ ಏನು ಹೆದರಿಕಿಲ್ಲ. ನಿಟ್ಟೆ ಹಾಸ್ಪಿಟಲಲ್ಲಿ ಈಗ ಪ್ಲಾಸ್ಮಾದ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಎಲ್ಲ ವ್ಯವಸ್ಥೆ ಉಂಟು. ಆವಾಗ ನಮ್ಮ ಇಲ್ಲಿ ಸಾಗರ ಇಸ್ಮಾಯಿಲ್ ಅವರು ಕೂಡ ನನಗೆ ಒಂದು ರಕ್ತದ ಪ್ಲಾಸ್ಮಾದ ಅವಶ್ಯಕತೆ ಬಂದಿತ್ತು. ಆವಾಗ ನಾನು ಲಾಕ್ಡೌನ್ ಸಮಯದಲ್ಲಿ ಕೂಡ ಅವರಿಗೆ ಅರೇಂಜ್ ಮಾಡಿ ಕೊಟ್ಟಿದ್ದೇನೆ. ಅದೇ ಅವರಿಗೆ ಒಂದು ಪ್ರೇರಣೆ ಆಗಿದೆ. ಈ ಕ್ಯಾಂಪ್ ಮಾಡಿದ್ರು ನಮಗೆ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಕಾರಣ ಅವರಿಗೆ ಅನುಭವ ಆಯಿತು. ಅಂದ್ರೆ ಆ ಸಮಯದಲ್ಲಿ ನಮಗೆ ಬೆಂಗಳೂರಿನಿಂದ ತರಿಸಿಕೊಟ್ಟಿದ್ದಾರಲ್ಲ ಅಂತ ಹೇಳಿ ಆ ಅನುಭವ ಆದ ಕಾರಣ ಅವರು ನಮ್ಮನ್ನು ನೀವು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲಿ ಒಂದು ಕ್ಯಾಂಪ್ ಮಾಡಿ ನೋಡಿ ಅಂತ ಹೇಳಿದ್ರು. ಅದೇ ತರ ನಮ್ಮ ಟೀಮು ಕೆಲವರು ಬರಲಿಲ್ಲ, ಇವತ್ತು ಬೇರೆ ಒಂದು ಕ್ಯಾಂಪ್ಗೆ ಹೋಗಿದ್ದಾರೆ. ಹಾಗೆ ಶಾರ್ಟೇಜ್ ಇದೆ ನಮ್ಮ ಜನ. ಇದೇ ತರ ನಾವು ಇನ್ನು ಮುಂದಕ್ಕೂ ನೀವು 6 ತಿಂಗಳಿಗೆ ನಮ್ಮಲ್ಲಿ ಸಹಕಾರ ಕೇಳಿ ನಾವು ಯಾವಾಗಲೂ ನಿಮಗೆ ಕ್ಯಾಂಪ್ ಮಾಡಲು ನಿಮ್ಮ ಒಟ್ಟಿಗಿದ್ದೇವೆ. ಮತ್ತು ನಿಮಗೆ ರಕ್ತದ ಅವಶ್ಯಕತೆ ಕೂಡ ಈ ನಮ್ಮ ಪರಿಸರದಲ್ಲಿ ಯಾರಿಗೆ ಬಂದರೆ ನಮ್ಮ ಅರೇಂಜರ್ಸ್ ಟೀಮ್ ಇದೆ, ಅವರಿಗೆ ಯಾವ ಸಮಯದಲ್ಲಿ ನೀವು ಕಾಲ್ ಮಾಡಿ ನಿಮಗೆ ರೆಡಿ ಮಾಡಿಕೊಡು. ಇನ್ಶಾಅಲ್ಲಾ ಜಾಸ್ತಿ ಮಾತನಾಡಲು ನಾನು ಇಚ್ಛಿಸುವುದಿಲ್ಲ, ತುಂಬ ಸಮಯದ ಅಭಾವ ಇದೆ. ಈಗ ನಮಗೆ ರಕ್ತದ ಮೈಂಡ್ ನಮ್ಮದು ಇದೇ ರಕ್ತದ್ದು, ಅದನ್ನು ಶುರು ಮಾಡಲಿಕ್ಕೆ ಮಾತನಾಡಿದರೆ ತುಂಬ ಒಳ್ಳೆದಾಗ್ತದೆ. ಅಲ್ಹಮ್ದುಲಿಲ್ಲಾಹ್ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಗೆ ಹಾಗೂ ನಮ್ಮ ಎಲ್ಲ ಬ್ಲಡ್ ಟೀಮ್ ಅವರು ಕೂಡ ನಾನು ವಂದನೆಯನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ. ಜೈ ಹಿಂದ್, ಜೈ ಕರ್ನಾಟಕ. ಏಕೆಂದರೆ ಈ ಪ್ರೋಗ್ರಾಮ್ಗೆ ನಮಗೆ ಹೆಚ್ಚಿನ ನಸೀರುಗಳು ಬ್ಲಡ್ ಹೆಲ್ತ್ ಇದರ ಒಂದು ಉತ್ಸಾಹದಿಂದ ನಮ್ಮನ್ನು ಕರೆದಿದ್ದಾರೆ. ಈ ಸ್ಮಾರ್ಟ್ ಪ್ಲಾನೆಟ್ ಮತ್ತು ಸ್ಮಾರ್ಟ್ ಸಿಟಿ ಇದರ ಎಲ್ಲ ಪ್ಲಾನೆಟ್ ಮತ್ತು ಪಾಲಕರು ಸೇರಿ ಇದನ್ನು ಮಾಡುವಂಥ ಒಂದು ದೊಡ್ಡ ಅದ್ಭುತ. ಏಕೆಂದರೆ ಬ್ಲಡ್ ಗ್ರೂಪ್ ಇದರಲ್ಲಿ ಕೊಡುವಂತಹ ಒಂದೊಂದು ಹನಿ ಸಹ ಈಗ ಬ್ಲಡ್ ಹೆಲ್ತ್ ಕ್ಯಾಂಪ್ ಇದರ ಪ್ರತಿಯೊಂದು ಹಣಿಯಲ್ಲಿ ಕೂಡ ಈಗ ಒಂದು ಸಾಗರದಂತ ನಡೀತಾ ಇದೆ ಅಂತ ನಾನು ನಜೀರ್ ಟೀಮ್ನವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅಂದರೆ ಅಷ್ಟೊಂದು ಎಲ್ಲರಿಗೂ ಸಹ ಹೆಲ್ಪ್ ಮಾಡುವ ಒಂದು ವ್ಯವಸ್ಥೆ ಇದೆ. ಏಕೆಂತಂದರೆ ಲಾಸ್ಟ್ ಟೈಮಲ್ಲಿ ಒಂದು ಪ್ಲಾಸ್ಮಾ ಬ್ಲಡ್ ಬೇಕಿತ್ತು. ಖಾಲಿ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನನಗೆ ಒಂದು ಕಾಲ್ ಬಂದಿತ್ತು. ಆ ಕಾಲೇಜ್ ನಜೀರ್ ಸೆಂಟರ್ಗೆ ನಾನು ಫೋನ್ ಮಾಡಿದ್ದೆ. ಅದೇ ಕೂಡಲೇ ರಾತ್ರಿ ಬೆಂಗಳೂರು ಬೆಳಿಗ್ಗೆ ಅವರಿಗೆ ಬೇಕಾದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾಹ್ ಅವರಿಗೆ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇದು ಇವತ್ತು ಬಂದಂಥ AD ಹಾಸ್ಪಿಟಲ್ ಎಲ್ಲ ಪ್ರೋಗ್ರಾಮ್ ಈ ಸಂಡೆ ದಿವಸವಾಗಿ ಬ್ಲಡ್ಡಿಗಾಗಿ ಅವರು ಬಂದ ಒಂದು ಎಲ್ಲರಿಗೂ ಸಹ ಒಂದು ಅದೇ ಥರ ಈಗ ತುಂಬ ಟೈಮಿನ ಅಭಾವ ಇದೆ. ಆದ ಕಾರಣ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮನ್ನ ನೆನಪಿಸುವಂತಹ ಒಂದು ಕಾರ್ಯಕ್ರಮ ಬ್ಲಡ್ ಹೆಲ್ತ್ ಕೇರ್ನ ಸಂಬಂಧ ಅವಿನಾಭಾವ ಸಂಬಂಧವಾಗಿರಲಿ ಎಂಬಂತೆ ಒಂದು ಸ್ಮರಣೆ
ನಮಗೆ ಶತ್ರುಗಳಿರುವುದು ಮೂರೇ ಮೂರು ಜನ ನಮಗೆ ಶತ್ರುಗಳಿರುವುದು. ಯಾರು? ವಿದ್ಯೆ ಕಲಿಸಲಾರದ ತಂದೆ, ಬುದ್ಧಿ ಮಾತು ಹೇಳಲಾರದ ಗುರು, ರೋಗದಿಂದ ಮಲಗಿದಾಗ ಬಂದು ನೋಡದ ತಾಯಿ. ಈ ಮೂವರು ಮಾತ್ರ ನಮ್ಮ ಶತ್ರುಗಳು. ಖಂಡಿತವಾಗಿಯೂ ನಾವು ಮುನ್ನಡೆಯೋಣ. 106 ಭಾಷೆ, ಸಾವಿರಾರು ದೇವರು, ಹಲವಾರು ವೇಷ, ವರ್ಣ, ವರ್ಗ, ಪಂಗಡ, ಬಿಡಾರ, ಕುಟೀರ ಎಲ್ಲವೂ ಬೇರೆ ಬೇರೆಯಾದರೂ ಹೃದಯ ಮಾತ್ರ ಒಂದಾಗಿರಲಿ. ಜಾತಿ ಮನೆಯಲ್ಲಿರಲಿ, ದೇವರು ಹೃದಯದಲ್ಲಿರಲಿ. ನಮ್ಮ ಈ ಜೀವ ಈ ಭೂಮಿಗೆ ಬೆಳಕಾಗಿರಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಸ್ಮರಣೆ ಹೇಳಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ, ಹಾಗೆಯೇ ಸ್ಮಾರ್ಟ್ ಪ್ಲಾನೆಟ್ ಹಾಗೆಯೇ ಸ್ಮಾರ್ಟ್ ಸಿಟಿ ವತಿಯಿಂದ ಗೌರವಪೂರ್ವಕವಾಗಿ ನೀಡುವಂತಹ ಸ್ಮರಣಿಕೆಯನ್ನು ಎಜೆ ರಕ್ತನಿಧಿ ಕೇಂದ್ರಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಸರ್, ಹಾಗೆಯೇ ಸ್ಮಾರ್ಟ್ ಸಿಟಿ ಹಾಗೆಯೇ ಸ್ಮಾರ್ಟ್ ಪ್ಲಾನೆಟಿನ ವತಿಯಿಂದ ಇಬ್ಬರು ಬಂದು ಎಜೆಯ ರಕ್ತನಿಧಿ ಸಿಬ್ಬಂದಿಯವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇಸ್ಮಾಯಿಲ್ ಸಾಗರಿಯವರು ಬ್ಲಡ್ ಡೊನೇಷನ್ ಕ್ಯಾಂಪಿನಲ್ಲಿ ಭಾಗವಹಿಸಿದಂತಹ ಎಜೆ ರಕ್ತನಿಧಿ ಸಿಬ್ಬಂದಿ ವರ್ಗಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಕೊಡುವಂತಹ ಮಾಸ್ಕ್ ಹಾಗೇನೆ ಸ್ಯಾನಿಟೈಸರ್ ಪ್ರೀತಿಪೂರ್ವಕವಾಗಿ ಕೊಡಲು ಇವರು ಇಚ್ಛಿಸಿರುತ್ತಾರೆ. ಇವರಿಗೆ ಕೊಡುವಂತಹ ಈ ಒಂದು ಸಣ್ಣ ಒಂದು ಕಾಣಿಕೆಯನ್ನು ಸಿಬ್ಬಂದಿ ವರ್ಗವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟವಾದಂತಹ ನಮ್ಮ ಇಲ್ಲಿ ಸಮಾಜದಲ್ಲಿ ಬಹಳ ಉತ್ಸುಕತೆಯಿಂದ ಸಮಾಜ ಸೇವೆ ಮಾಡುತ್ತಿರುವಂತಹ ಶ್ರೀಮಾನ್ ನಜೀರ್ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಅಧ್ಯಕ್ಷರು, ಅದೇ ರೀತಿ ನಮ್ಮ ಇದು ಟ್ರೇಡರ್ಸ್
ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ ಟ್ರೇಡರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ನಾಸಿರ್ ಸಾಮ್ನಿಗೆ ಇವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವುಗಳ ಆಸನಗಳನ್ನು ಸ್ವೀಕರಿಸಬೇಕಾಗಿದೆ. ಅತಿಥಿಗಳಾದಂತಹ ಎಲ್ಲ ಸದಸ್ಯರುಗಳು ಹೆಲ್ತ್ ಕೇರ್ಗೆ ಸ್ಮರಣಿಕೆ ನೀಡಿ ಗೌರವಿಸುವಂತಹದ್ದು. ಒಂದು ಸ್ಮರಣಿಕೆ ನೀಡುವಂತಹ ಕಾರ್ಯಕ್ರಮ. ಇಲ್ಲಿ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ ಟ್ರೇಡರ್ಸ್ ಅಸೋಸಿಯೇಷನ್ ಹಾಗೂ ಫ್ಲಾಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಸದಸ್ಯರುಗಳಿಗೆ ಈ ಒಂದು ಕಾಣಿಕೆಯನ್ನು ಅರ್ಪಿಸುವಂತಹ ಕಾರ್ಯಕ್ರಮ. ಇದನ್ನು ಈಗ ನಮ್ಮ ಟ್ರೇಡರ್ಸ್ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ನಾಸಿರ್ ಸಾಮ್ನಿಗೆ ನೇತೃತ್ವದಲ್ಲಿ ಎಲ್ಲರೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಸದಸ್ಯರಿಗೆ ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ.